ದೇಶದ ಪರಮೋಚ್ಚ ನ್ಯಾಯಪೀಠದ ಮುಖ್ಯ ನ್ಯಾಯಮೂರ್ತಿಯ ಉನ್ನತ ಸ್ಥಾನದಲ್ಲಿ ಇರುವವರು ಭೂಷಣ್ ರಾಮಕೃಷ್ಣ ಗವಾಯಿಯವರು. ಇವರು ಈ ಹುದ್ದೆ ಅಲಂಕರಿಸಿದ ದಲಿತ ವರ್ಗಕ್ಕೆ ಸೇರಿದ ಎರಡನೆಯವರು. ಇಂತಹ ಒಂದು ಘನವೆತ್ತ ಹುದ್ದೆಯಲ್ಲಿರುವವರ ಮೇಲೆ ಚಪ್ಪಲಿ ಎಸೆಯಲು ಪ್ರಯತ್ನಿಸಿದ್ದು ಬಹಳ ಆತಂಕಕಾರಿ ಘಟನೆ. ಈ ಕೃತ್ಯವೆಸಗಿರುವ ವ್ಯಕ್ತಿ ಡಾಕ್ಟರ್ ರಾಕೇಶ್ ಕಿಶೋರ್ ಅವರನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಕ್ರಿಶ್ಚಿಯನ್ ಯೂನಿಯನ್ ಇದರ ಪುತ್ತೂರು ಅಧ್ಯಕ್ಷ ಮೌರಿಸ್ ಮಸ್ಕರೇನಸ್ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಡಾಕ್ಟರ್ ರಾಕೇಶ್ ಕಿಶೋರ್ ಅವರು ಉನ್ನತ ವ್ಯಾಸಂಗ ಮಾಡಿರುವ 70 ವರ್ಷ ದಾಟಿರುವ ಅಪಾರ ಜೀವನ ಅನುಭವವಿರುವ ಒಬ್ಬ ನ್ಯಾಯವಾದಿಯಾಗಿ ತನ್ನ ಪ್ರತಿರೋಧಕ್ಕೆ ಇತರ ಯಾವುದೇ ನ್ಯಾಯಿಕ ಮಾರ್ಗವನ್ನು ಅನುಸರಿಸದೆ ಇಂತಹ ಹಿಂಸಾತ್ಮಕ ಮತ್ತು ಅತ್ಯಂತ ನೀಚ ಮಾರ್ಗವನ್ನು ಅನುಸರಿಸಿರುವುದು ಬಹಳ ಆತಂಕಕಾರಿ ಬೆಳವಣಿಗೆ. ಇಂತಹ ಒಬ್ಬ ನ್ಯಾಯವಾದಿಯೇ ಒಂದು ಮಾರ್ಗ ಅನುಸರಿಸುವುದಾದರೆ ಇದು ಅತ್ಯಂತ ಅಪಾಯಕಾರಿ ಸೂಚನೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಅಥವಾ ನ್ಯಾಯಾಧೀಶರ ಬಗ್ಗೆ ಅಸಮಾಧಾನ ಇದ್ದರೆ ಮರು ವಿಚಾರಣೆ ಕೋರುವ ಅಥವಾ ಇತರ ನ್ಯಾಯಿಕ ಮಾರ್ಗಗಳನ್ನು ಅನುಸರಿಸುವ ಅವಕಾಶ ಇದ್ರೂ ಈ ಮಾರ್ಗ ಅನುಸರಿಸುವುದು ಭವಿಷ್ಯದ ಭಾರತದ ಬಗ್ಗೆ ಆತಂಕ ಉಂಟು ಮಾಡುವ ವಿಚಾರ ಎಂದು ಹೇಳಿದರು. ಭೂಷಣ್ ರಾಮಕೃಷ್ಣ ಗವಾಯಿ ಅವರ ಮೇಲೆ ಶೂ ಅನ್ನು ಎಸೆಯಲಾಯಿತು. ದೇಶದ ಪರಮೋಚ್ಚ ನ್ಯಾಯಪೀಠದ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿಯವರ ಸ್ಥಾನ ದೇಶದ 4ನೇದು. ಯಾಕೆಂತೇಳಿದರೆ ಭಾರತದ ರಾಷ್ಟ್ರಪತಿಗಳಿಗೆ ಕೂಡ ಪ್ರಮಾಣ ವಚನವನ್ನು ಬೋಧಿಸುವವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಇಲ್ಲಿವರೆಗೆ ಸುಮಾರು 52 ಜನ ವ್ಯಕ್ತಿಗಳು ಈ ಒಂದು ಪೀಠದಲ್ಲಿ ಅಲಂಕರಿಸಿ ನ್ಯಾಯ ತೀರ್ಮಾನವನ್ನು ಮಾಡಿರತಕ್ಕಂಥ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ. ದಲಿತ ಜನಾಂಗಕ್ಕೆ ಸೇರಿದವರಲ್ಲಿ ಇವರು ಎರಡನೇವರು. ಒಂದು ಬಾಲಕೃಷ್ಣ ಎಂಬುವರೊಬ್ಬರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅಂಬೇಡ್ಕರ್ ರವರ ಪೂರ್ವಜರು ಈ BR ಗವಾಯಿ ಅವರ ಪೂರ್ವಜರು ಅಂಬೇಡ್ಕರ್ ಅವರಿಗೆ ತುಂಬ ನಿಕಟವರ್ತಿಗಳಾಗಿದ್ದು ದಲಿತೋದ್ಧಾರದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಕುಟುಂಬ. ಒಂದು ಗಣತೆಯುಕ್ತ ಹುದ್ದೆಯಲ್ಲಿರುವವರ ಮೇಲೆ ಶೂ ಅನ್ನು ಎಸೆಯಲು ಪ್ರಯತ್ನಿಸಿದ್ದು ಬಹಳ ಆತಂಕಕಾರಿ ಘಟನೆ. ಈ ಕೃತ್ಯವನ್ನು ಎಸಗಿರುವವರು ಯಾರು? ಅಮಾಯಕರ ಅಲ್ಲ, ಮಾನಸಿಕ ಅಸ್ವಸ್ಥನೂ ಅಲ್ಲ, ಏನು ತಿಳಿಯದ ಬಿಸಿರಕ್ತದ ಯುವಕನೂ ಅಲ್ಲ, ಅವಿದ್ಯಾವಂತನೂ ಅಲ್ಲ. ಈ ಕೃತ್ಯವೆಸಗಿರುವ ವ್ಯಕ್ತಿ ಡಾಕ್ಟರ್ ರಾಕೇಶ್ ಕಿಶೋರ್. ಉನ್ನತ ವ್ಯಾಸಂಗ ಮಾಡಿರುವವರು, ಸುಮಾರು 70 ವರ್ಷ ದಾಟಿರುವವರು, ಅಪಾರ ಜೀವನ ಅನುಭವ ಇರುವ ಒಬ್ಬ ನ್ಯಾಯವಾದಿ. ಇವರು ಜನಸಾಮಾನ್ಯನಲ್ಲ. ಒಬ್ಬ ನ್ಯಾಯವಾದಿಯಾಗಿ ತನ್ನ ಪ್ರತಿರೋಧಕ್ಕೆ ಇತರ ಯಾವುದೇ ನ್ಯಾಯಿಕ ಮಾರ್ಗವನ್ನು ಅನುಸರಿಸಬಹುದಿತ್ತು. ಇಂತಹ ಹಿಂಸಾತ್ಮಕ ಮತ್ತು ಅತ್ಯಂತ ನೀಚ ಮಾರ್ಗವನ್ನು ಅನುಸರಿಸುವುದು ಬಹಳ ಆತಂಕಕಾರಿ ಬೆಳವಣಿಗೆ. ಈ ಶೂ ಎಸೆದಂಥ ಈ ಡಾಕ್ಟರ್ ರಾಕೇಶ್ ಕಿಶೋರ್ ಅವರು ಈ ಕಲಾಪ ನಡೆಯುತ್ತಾ ಇರುವಂಥ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ರ ಜೊತೆಯಲ್ಲಿ ವಿನೋದ್ ಚಂದ್ರ ಅಂತ ಇನ್ನೊಬ್ಬರು ಜಸ್ಟಿಸ್ ಇದ್ರು. ಈ ಶೂ ಎಸೆದಂಥ ವ್ಯಕ್ತಿ ಈ ಜಸ್ಟಿಸ್ ವಿನೋದ್ ಚಂದ್ರ ಅವರ ಹತ್ರ ಮಿಲಾರ್ಡ್, ಈ ಶೂ ಎಸೆದದ್ದು ನಿಮಗೆ ಅಲ್ಲ, ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಂತ ಹೇಳುವ ಸಮಜಾಯಿಷಿಕೆಯನ್ನು ಕೂಡ ಕೋರ್ಟಲ್ಲಿ ಕೊಡ್ತಾರೆ. ಒಬ್ಬ ನ್ಯಾಯವಾದಿಯೇ ಇಂಥ ಒಂದು ಮಾರ್ಗ ಅನುಸರಿಸುವುದಾದರೆ ಇದು ಅತ್ಯಂತ ಅಪಾಯಕಾರಿ ಸೂಚನೆ. ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ ಅಥವಾ ನ್ಯಾಯಾಧೀಶರ ಬಗ್ಗೆ ಅಸಮಾಧಾನ ಅಥವಾ ಬೇಸರ ಇದ್ದರೆ ಅದನ್ನು ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಬಹುದಿತ್ತು. ಮರು ವಿಚಾರಣೆ ಕೋರುವ ಅರ್ಜಿ ಸಲ್ಲಿಸಬಹುದಿತ್ತು ಅಥವಾ ಇತರ ನ್ಯಾಯಿಕ ಮಾರ್ಗಗಳನ್ನು ಅನುಸರಿಸುವ ಅವಕಾಶ ಅವರಿಗಿತ್ತು. ಈ ಮಾರ್ಗವನ್ನು ಅನುಸರಿಸುವುದು ಭವಿಷ್ಯದ ಭಾರತದ ಅವರು ಈಗ ಅನುಸರಿಸುವಂಥ ಏನು ಮಾರ್ಗ, ಇದು ಭಾರತದ ಬಗ್ಗೆ ಭವಿಷ್ಯದ ಬಗ್ಗೆ
ಆತಂಕ ಉಂಟು ಮಾಡುವ ವಿಚಾರ. ದೇಶದಲ್ಲಿ ಈ ರೀತಿ ಬೀದಿ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರುವ ಒಂದು ವರ್ಗ ಇದೆ. ಇಂತಹ ವರ್ಗ ಕಾನೂನಿಗೆ ಇವತ್ತು ಸವಾಲಾಗುತ್ತಿರುವುದನ್ನು ನೀವು ಎಲ್ಲರೂ ನೋಡ್ತಾ ಇದ್ದೇವೆ. ಇದರ ಹಿಂದೆ ಒಂದು ಮನೋಸ್ಥಿತಿ ಇದೆ. ಇದು ಇಡೀ ವ್ಯವಸ್ಥೆಯನ್ನು ಆವರಿಸಿಕೊಳ್ಳುವ ಒಂದು ಭಯವೂ ಕೂಡ ಕಂಡು ಬರ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಕ್ರಿಶ್ಚಿಯನ್ ಯೂನಿಯನ್ ಗೌರವ ಸಲಹೆಗಾರ ಜೆರೋಮಿಯಸ್ ಪಾಯಸ್, ಉಪಾಧ್ಯಕ್ಷ ವಾಲ್ಟರ್ ಡಿಸೋಜಾ, ನಿಯೋಜಿತ ಅಧ್ಯಕ್ಷ ಜೋಕಿಮ್ ಲೂಯಿಸ್, ಕಾರ್ಯಕಾರಿ ಸಮಿತಿಯ ಸದಸ್ಯ ವೆಲೇರಿಯನ್ ಡಿಸೋಜಾ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.